ಮಂಗಳೂರು ಮೀನುಗಾರಿಕಾ ಧಕ್ಕೆಯಲ್ಲಿ ಎಲ್ಲ ಜಾತಿ ಸಮುದಾಯದವರು ಮೀನುಗಾರಿಕಾ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದು ಕಳೆದ ಅನೇಕ ದಶಕಗಳಿಂದ ಕೋಮು ಸೌಹಾರ್ದತೆಯನ್ನು ಉಳಿಸಿಕೊಂಡು ಬಂದಿದೆ. ಆದ್ದರಿಂದ ಇಲ್ಲಿ ಯಾವುದೇ ಕೋಮು ಗೊಂದಲಗಳಿಗೆ ಆಸ್ಪದವಿಲ್ಲ. ಈದ್ ಮಿಲಾದ್ ರಜೆ ಬ್ಯಾನರ್ ವಿವಾದದ ಬಗ್ಗೆ ಸ್ಪಷ್ಟನೆ ನೀಡಿರುವ ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘದ ಅಧ್ಯಕ್ಷರಾದ ಉಮೇಶ್ ಟಿ ಕರ್ಕೇರ ಹೊಸಬೆಟ್ಟು ಅವರು, ಶತಮಾನ ಇತಿಹಾಸವಿರುವ ಮಂಗಳೂರು ಮೀನುಗಾರಿಕಾ ಬಂದರಿನಲ್ಲಿ ಹಿಂದೂ, ಮುಸ್ಲಿಂ ಮತ್ತು ಕ್ರೈಸ್ತರು ಅನ್ಯೋನ್ಯತೆ ಮತ್ತು ಸಹೋದರತೆಯಿಂದ ವ್ಯಾಪಾರ ವಹಿವಾಟುಗಳನ್ನು ನಡೆಸುತ್ತಿದೆ. ಮೂರು ಸಮುದಾಯದ ಪ್ರಮುಖರು ಹಬ್ಬ ಹರಿದಿನಗಳಿಗೆ ಬಂದರಿನಲ್ಲಿ ಮೀನುಗಾರಿಕಾ ಚಟುವಟಿಕೆಗಳಿಗೆ ಸಾಮೂಹಿಕ ರಜೆ ನೀಡಲಾಗುತ್ತಿದ್ದು ಕಳೆದ ಅನೇಕ ವರ್ಷಗಳಿಂದ ಇದು ನಡೆದುಕೊಂಡು ಬಂದಿದೆ. ಇದರಲ್ಲಿ ಯಾವುದೇ ಗೊಂದಲಗಳು ಇದುವರೆಗೆ ಆಗಿಲ್ಲ. ಈ ಬಾರಿ ಇದು ಯಾವ ಕಾರಣಕ್ಕೆ ಈ ಗೊಂದಲ ಸೃಷ್ಟಿಯಾಯಿತು ಎಂಬುದು ಗೊತ್ತಿಲ್ಲ. ಈ ಬಗ್ಗೆ ಸಭೆ ನಡೆಸಿ ಚರ್ಚಿಸುತ್ತೇವೆ ಎಂದು ಸ್ಪಷ್ಟಪಡಿಸಿದರು. ಈ ಒಂದು ಹಬ್ಬದ ವಿಷಯದಲ್ಲಿ ನಾವು ಈ ಮೊದಲೇ ಒಂದು 8 ಸಂಘದವರು ಒಂದು ತೀರ್ಮಾನಕ್ಕೆ ಬಂದಿದೆ. ಅದು ತೀರ್ಮಾನ ಎಂದರೆ ಮುಸ್ಲಿಮರಿಗೆ ಒಂದು 3 ಹಬ್ಬದ ರಜೆ, ಹಿಂದೂಗಳಿಗೆ 3 ಹಬ್ಬದ ರಜೆ, ಕ್ರಿಶ್ಚಿಯನ್ರಿಗೆ 4 ಹಬ್ಬದ ರಜೆ. ಅದರಲ್ಲಿ ಒಂದು ನಮ್ಮ ನಾರಳ ಪುಣ್ಯಮೆ ಅಂತ ಉಂಟು, ಹುಣ್ಣಿಮೆ, ಅದರಲ್ಲಿ ಪರ್ಸಿನವರು ರಜೆ ಮಾಡ್ತಾರೆ. ಇಲ್ಲಿ ಮೀನುಗಾರಿಕೆಗೆ ಗೊಂದಲ ಅಂದರೆ ಅದು ಪ್ಲಸ್ ಆಗಿದ ವಿಷಯ ಇವತ್ತು ಮಾತ್ರ ಗೊತ್ತಾದದ್ದು, ಗೊತ್ತಿಲ್ಲ ನಮಗೆ. ಆ ಸಂಘದವರು ಅದನ್ನು ಆ್ಯಕ್ಷನ್ ತೆಗೆಯುವುದು ಅವರ ನಮ್ಮ ಒಕ್ಕೂಟ ಅಂದರೆ 8 ಸಂಘದವರು ಒಟ್ಟು ಸೇರಿ ಅದರ ಬಗ್ಗೆ ಆ್ಯಕ್ಷನ್ ತೆಗಿಬೇಕು. ಅದು ಯಾಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಮೀನುಗಾರಿಕೆ ಅಂದರೆ ನಾವು ಮೊದಲು ಮೀನುಗಾರಿಕೆ ಅಂದರೆ 6 ಗಂಟೆಗೆ ನಾವು ಬಂದ್ ಮಾಡ್ತಿದ್ದೆವು. 6 ಗಂಟೆಯಿಂದ ಮರುದಿವಸ 6 ಗಂಟೆಗೆ, ಯಾಕೆಂದರೆ ಅದು ರಜೆ ಧಕ್ಕೆ ಬಂದಂತ ನಾವು ಧಕ್ಕೆ ಅಂದರೆ ಯಾವ ಮೀನುಗಾರಿಕೆ ಚಟುವಟಿಕೆ ನಡೀಲಿಕ್ಕಿಲ್ಲ ಅಲ್ಲಿ. ಈಗ ಅದು ಪ್ಲಸ್ ಆಗಿದೆ ಅಂದರೆ 3:30 ಗಂಟೆಗೆ ಮೀನು ತೆಗಿತಾರಂತೆ ಯಾಂತ್ರಿಕ. ಈಗ ಏನಾಗಿದೆ ಅಂದರೆ ಈಗ ಎಲ್ಲರೂ ರಾತ್ರಿ ಮೀನು ತರ್ತಾರೆ, ಖಾಲಿ ಮಾಡ್ತಾರೆ, ಹೋಗ್ತಾರೆ, ಖಾಲಿ ಮಾಡ್ತಾರೆ. ಅದಕ್ಕೊಂದು ನಿಯಮ ನೀತಿ ಅಂತಿಲ್ಲ. ಅದನ್ನು ನಾವು ಎಲ್ಲರೂ ಒಟ್ಟು ಸೇರಿ ಇನ್ನೊಂದು ಸಲ ಅದಕ್ಕೊಂದು ನಿಯಮ ನೀತಿ ಮಾಡಿದರೆ ಅದೆಲ್ಲ ಶಾಶ್ವತ ಆಗಿರ್ಬೋದು. ಆ ಗೊಂದಲಮಯ ಅಂತ ಬೇಡ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಮುಸ್ಲಿಮ್ ಬೇರೆಲ್ಲ, ಕ್ರಿಶ್ಚಿಯನ್ಸ್ ಬೇರೆಲ್ಲ, ಹಿಂದೂಗಳು ಬೇರೆಲ್ಲ. ಆ ಧಕ್ಕೆಯಲ್ಲಿ ಹಾಗೆ ಉಂಟು. ಅನ್ಯೋನ್ಯತೆ ಅಂದರೆ ನಮ್ಮಲ್ಲಿ ಕಲಿಬೇಕು. ಯಾಕಂದರೆ ಮ್ಯಾಂಗ್ಳೂರಲ್ಲಿ ಕಲಿಬೇಕು. ಎಲ್ಲರೂ ಇಷ್ಟೊಟ್ಟು ಮೀನುಗಾರಿಕೆ ಮಾಡ್ತಾರೆ, ವ್ಯವಹಾರ ಮಾಡ್ತಾರೆ, ಬೋಟ್ ನಿಂತಿದೆ, ಇಷ್ಟು ವಹಿವಾಟು ಇರ್ತದೆ. ನಮ್ಮಲ್ಲಿ ಕೂಡ ತುಂಬ ಮುಸ್ಲಿಮರು ವ್ಯವಹಾರ ಮಾಡ್ತಾರೆ, ನಮ್ಮ ಶೇರ್ ಹೋಲ್ಡರ್ ಇದ್ದಾರೆ. ಅಂಥದ್ರಲ್ಲಿ ತೊಂದರೆ ಇಲ್ಲ. ಆ ಪ್ಲಸ್ ಯಾಕೆ ಆಯ್ತು ಅಂತ ನಮಗೆ ಗೊತ್ತಾಗಲಿಲ್ಲ. ಇನ್ನು ನಡ್ತಾ ಬಂದಿದೆ. ಮುಸ್ಲಿಂ ಹಬ್ಬದ ಗದ್ದೆಲ್ಲ ಹಿಂದೂಗಳ ರಜೆ ಮಾಡ್ತಾರೆ, ಹಿಂದೂಗಳ ರಾಜ್ಯದಲ್ಲಿ ಮುಸ್ಲಿಂ ರಜೆ ಮಾಡ್ತಾರೆ. ಅದರಲ್ಲಿ ಮತ್ತು ಕ್ರಿಶ್ಚಿಯನ್ ಅವರು 2 ಕೇಳಿದ್ದಾರೆ. ಅದು ಕೂಡ ನಾವು ಪಾಸ್ ಮಾಡಿ ಅವರ ಹಬ್ಬದಲ್ಲಿ ಕೂಡ ನಾವು ಅದನ್ನು ನಮಗೆ ಹಿಂದೂಗಳಿಗೆ ಒಂದು ನಮ್ಮದು ಬಾರ್ಕೂರು ಉತ್ಸವ ದೇವಸ್ಥಾನದ್ದು ಮಾಸ್ಯಮ ಉತ್ಸವ, ಮತ್ತೊಂದು ನಮ್ಮ ಉಚ್ಚಿಲ ದೇವಸ್ಥಾನ ಉತ್ಸವ, ಮತ್ತೊಂದು ಗಣಪತಿ, ಮತ್ತು ಪರ್ಸಿನವರಿಗೆ ನಮ್ಮ ಆಯುಧ ಪೂಜೆ. ಇದಕ್ಕೆ ನಾವು ರಜೆ ಮಾಡ್ತೇವೆ. ಮತ್ತು 3 ಹಬ್ಬ ಕ್ರಿಶ್ಚಿಯನ್ಸ್ನವ್ರದ್ದು 3 ಹಬ್ಬ ಉಂಟು. ಅದು ಕ್ರಿಸ್ಮಸ್ಸು, ಈದ್ ಮಿಲಾದ್, ಮತ್ತೊಂದು ಒಂದು ಹಬ್ಬ ಉಂಟು ಅವ್ರದ್ದು. ಹಬ್ಬದ್ದೇ ಆಚರಣೆ ಮಾಡ್ತೇವೆ. ಅವರಿಗೆ ನಾವು ಗುಡ್ ಫ್ರೈಡೆ ಮತ್ತು ಕ್ರಿಸ್ಮಸ್, ಯಾರಿಗೆ ಕ್ರಿಶ್ಚಿಯನ್ ಅವರಿಗೆ. ಇದು ನಮ್ಮ ಧಕ್ಕೆಯಲ್ಲಿ ನಡೆಯುವಂಥದ್ದು ಹಬ್ಬ ರಜೆ. ಈ ಯಾವುದು ರಜೆ ಬಗ್ಗೆ ಗೊಂದಲ ಇಲ್ಲ. ನಮಗೆ ಇಲ್ಲಿ ಪ್ಲಸ್ ನೋಡಿದರೆ ಗೊತ್ತಾಯಿತು ಗೊಂದಲ ಯಾಕೆ ಅಂತ ಗೊಂದಲ ಇರಬಾರ್ದು. ಅಂತ ಗೊಂದಲ ಇದ್ದರೆ ಇನ್ನೊಂದು ಕರೆದು ಮೀಟಿಂಗ್ ಮಾಡುವಂಥ ವ್ಯವಸ್ಥೆಯಲ್ಲಿ ಉಂಟು, ಸಂಘ ಉಂಟು. ಅದನ್ನು ನಾವು ಸಂಘದಲ್ಲಿ ತೀರ್ಮಾನ ಮಾಡುವ ಅಂತ ನನ್ನ ಅಭಿಪ್ರಾಯ.